ನಿಟ್ಟೆ ಉಷಾ ನರ್ಸಿಂಗ್ ವಿಜ್ಞಾನ ಸಂಸ್ಥೆ, ನಿಟ್ಟೆ ಇನೋವೇಷನ್ ಕೌನ್ಸಿಲ್, ನಿಟ್ಟೆ ವೈದ್ಯಕೀಯ ಸಿಮ್ಯುಲೇಷನ್ ಕೇಂದ್ರ ಹಾಗೂ ಕ್ಷೇಮ ಅರಿವಳಿಕೆ ಶಾಸ್ತ್ರ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ವಿಭಾಗಗಳ ಆಶ್ರಯದಲ್ಲಿ ಗ್ರಾಮೀಣ ಸ್ವಯಂಸೇವಕರಿಗೆ ಪ್ರಥಮ ಚಿಕಿತ್ಸೆ ಹಾಗೂ ತುರ್ತು ಚಿಕಿತ್ಸಾ ತರಬೇತಿ ಕಾರ್ಯಾಗಾರವು ಆಪತ್ಬಂಧು ಕಾರ್ಯಕ್ರಮವು ದೇರಳಕಟ್ಟೆಯ ಕ್ಷೇಮ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಐಎಎಸ್ ಗ್ರಾಮೀಣ ಸ್ವಯಂ ಸೇವಕರಿಗೆ ಪ್ರಥಮ ಚಿಕಿತ್ಸೆ ಹಾಗೂ ತುರ್ತು ಚಿಕಿತ್ಸಾ ತರಬೇತಿ ಕಾರ್ಯಾಗಾರ ಆಪತ್ಬಂಧು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಸ್ವಯಂ ಸೇವಕರಿಗೆ ಪ್ರಥಮ ಚಿಕಿತ್ಸಾ ಕಾರ್ಯಾಗಾರದ ತಿಳುವಳಿಕೆ ನೀಡುವ ಕಾರ್ಯ ಮುಖ್ಯವಾದುದು. ಪ್ರತಿಯೊಬ್ಬರಲ್ಲೂ ಇಂತಹ ತಿಳುವಳಿಕೆ ದೊರೆತಲ್ಲಿ ಉತ್ತಮ ಮಾನವ ಜೀವ ರಕ್ಷಣೆ ಅಮೂಲ್ಯವಾದುದು. ಹೃದಯ ಹಾಗೂ ಮನಸ್ಸಿನಲ್ಲಿ ಶುದ್ಧತೆ ಇದ್ದಲ್ಲಿ ಮಾನವೀಯತೆಯಿಂದ ಮಾನವನ ಸೇವೆ ನಡೆಸಲು ಸಾಧ್ಯ. ಕೋವಿಡ್ ಸಂದರ್ಭ ಗ್ರಾಮ ಪಂಚಾಯತ್ ಸದಸ್ಯರು, ಆಶಾ ಕಾರ್ಯಕರ್ತೆಯರು ಅನೇಕ ರೀತಿಯಲ್ಲಿ ತ್ಯಾಗ ಮಾಡಿರುವುದು ಶ್ಲಾಘನೀಯ. ಹಣವಿದ್ದವರು ಚಾರಿಟಿಗಳನ್ನು ಹುಟ್ಟುಹಾಕಿ ನಡೆಸುವ ಸೇವೆ ಮಹತ್ವ ಪಡೆಯುವುದಿಲ್ಲ. ಆದರೆ ಹಣವಿಲ್ಲದೆ ತಮ್ಮ ಹಣ ಹಾಗೂ ಮಾನವೀಯತೆಯ ಗುಣದೊಂದಿಗೆ ನಡೆಸುವ ಸೇವೆ ಸಮಾಜ ಒಪ್ಪುವಂಥದ್ದು ಎಂದು ಹೇಳಿದರು. The value of life, the ethics in life, that is most important. So I really appreciate the Nitte institution for organizing this kind of program. Apathbandhu, as I already mentioned, name itself is very unique and very pleasing. So ನಮ್ಮಲ್ಲಿ ಅಂಗನವಾಡಿ ವರ್ಕರ್ಸ್ ಒಬ್ಬರು ಮಾತಾಡ್ತಾ ಇದ್ರು, ನಾವು ತುಂಬಾ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಅವರಿಗೆ, ಎವರಿ 15 days 1 month ಟ್ರೈನಿಂಗ್ ಕೊಡ್ತೀವಿ. ಬಟ್ ನಾವು ಕೊಡೋ ಟ್ರೈನಿಂಗ್ ಬೇರೆ ರೀತಿ ಇರ್ತದೆ, ಬೋರಿಂಗ್ ಟ್ರೈನಿಂಗ್. ಸೊ ಆದರೆ ಅವರೆಲ್ಲರೂ ಕೂಡ ಇಲ್ಲಿ ಟ್ರೈನಿಂಗ್ ತಗೊಂಡ್ಮೇಲೆ ದೇ ಎಕ್ಸ್ಪ್ರೆಸ್ ದೇರ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಇದು ರೂರಲ್ ಸೈಡ್ನಲ್ಲಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶಗಳಿರುವಂಥವ್ರಿಗೆ ಮುಂದೆ ಬಂದು ದೇ ಆರ್ ದ ರಿಯಲ್ ರೀಚಿಂಗ್ ಪೀಪಲ್. ಸೊ ಆ ದೃಷ್ಟಿಯಿಂದ ಒಳ್ಳೆ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರಲಿಕ್ಕೆ ವೈಸ್ ಚಾನ್ಸಲರ್ ಅವರಿಗೆ ಮತ್ತೆ ಶ್ರೀನಿಕೇತನ್ ಅವರಿಗೆ I really thank them. ಈ ಸಂದರ್ಭದಲ್ಲಿ ತರಬೇತಿ ಪಡೆದ ಗ್ರಾಮೀಣ ಸ್ವಯಂ ಸೇವಕರಿಗೆ ಆರೋಗ್ಯ ಕಿಟ್ ಅನ್ನು ವಿತರಿಸಲಾಯಿತು. ನಿಟ್ಟೆ ಸ್ವಾಯತ್ತತೆಗೊಳ್ಳಲಿರುವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಿ ಸತೀಶ್ ಕುಮಾರ್ ಭಂಡಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಾಟ್ಸ್ಆಪ್ನಲ್ಲಿ ಬರುವಂತಹ ಸಂದೇಶಗಳಲ್ಲಿ ದಾರಿ ತಪ್ಪುವ ಸಮಯದಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯ ಆರೋಗ್ಯದ ಕುರಿತು ಸಾಕ್ಷ್ಯ ಸಹಿತ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ಆಪತ್ಬಂಧು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆಪತ್ಕಾಲದಲ್ಲಿ ಸಾಮಾಜಿಕ ಕರ್ತವ್ಯ ಹೇಗೆ ನಿಭಾಯಿಸಬಹುದು ಜ್ಞಾನವನ್ನ ಮೂಡಿಸುವ ಕಾರ್ಯವಾಗಿದೆ. ಅಪಘಾತಗಳು ಹೆಚ್ಚಾಗಿ ಸಂಭವಿಸುವಂತಹ ಸಮಯದಲ್ಲಿ ತರಬೇತಿ ಪಡೆದ ಸ್ವಯಂ ಸೇವಕರಿಂದ ಜೀವ ಉಳಿಸಲು ಸಾಧ್ಯ ಎಂದು ಹೇಳಿದ್ರು. ನೀವು ನೋಡಿರ್ಬೋದು, ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ನೀವು ವಾಟ್ಸ್ಆಪ್ ಅಲ್ಲಿ ಬರುತ್ತದೆ ನೆಕ್ಸ್ಟ್ ಡೇ ಇಂತೊಂದು ಆಕ್ಸಿಡೆಂಟ್ ಆಯ್ತು, ಬಿದ್ದ, ಅವನು ಅದನ್ನು ಫೋಟೋ ತೆಗಿತಾ ಇರ್ತಾರೆ. ಫೋಟೋ ತೆಗೆದ ನೋಡಿ ನಾವು ಮರುದಿವಸ ಬಿದ್ದು ಹೋದ ಹಾಗೆ. ಬಟ್ ಆಮೇಲೆ ಏನಾಯ್ತು ಆ ಮನುಷ್ಯನಿಗೆ ನಾವು ಅದು ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ಕಡೆಯಿಂದ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಪೇಷಂಟ್ ಮೈಟ್ ಹ್ಯಾವ್ ಗಾಟ್ ಇಟ್ ಆಕ್ಸಿಡೆಂಟ್. ಎವ್ರಿ ಇಯರ್ 1.5 lakhs of people die of accidents in India. Do you know? 1.5 lakhs. You might not have seen that number in other countries, but nothing is being done. He may be bleeding, you don't know how to shift him. They put him in a auto rickshaw and shift him. He might have had a spinal injury. What happens? The spinal cord gets dislocated, spinal gets cut. ನಮ್ಮ ನರಮಂಡಲ ಕಟ್ ಆಗ್ತದೆ. ಅವರನ್ನು ರಿಕ್ಷಾದಲ್ಲಿ ಹಾಕೊಂಡು ಒಂದು ಮರದ ತುಂಡಿನಾಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ. ಅವ್ನು ಹೇಗೆ ಕರ್ಕೊಂಡು ಹೋಗ್ಬೇಕು? ರಕ್ತ ಬಂದಾಗ ಏನ್ ಮಾಡ್ಬೋದು? ಅವನಿಗೆ ಬ್ಲೀಡಿಂಗ್ ಆಗ್ತಾ ಇರೋ, ರಕ್ತ ಬರ್ತಾ ಇರೋ ಏನ್ ಮಾಡ್ಬೋದು? ನಮಗೆ ಉಸಿರಾಡಲಿಕ್ಕೆ ಕಷ್ಟ ಆಗೋ ಏನ್ ಮಾಡಬಹುದು? ಹೌ ಬೆಸ್ಟ್ ಕ್ಯಾನ್ ಟ್ರೀಟ್ ಎಮರ್ಜೆನ್ಸಿ. ಮುಖ್ಯ ಅತಿಥಿಗಳಾಗಿ ಕರಾವಳಿ ಕಾವಲು ಪಡೆಯ ಕಮಾಂಡರ್ ಎಸ್ಪಿ ವೆಂಕಟೇಶ್, ನಿಟ್ಟೆ ಇನೋವೇಷನ್ ಸೆಲ್ನ ನಿರ್ದೇಶಕ ಡಾಕ್ಟರ್ ಜಿ ಶ್ರೀನಿಕೇತನ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ನೀತಾ ಕಾಮತ್, ನಿಟ್ಟೆ ಉಷಾ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಫಾತಿಮಾ ಡಿಸಿಲ್ವಾ, ಜೀವಿತ್ ಆಳ್ವಾ, ಡಾಕ್ಟರ್ ಸಬಿತಾ ನಾಯಕ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.